विघ्नेशाय सरस्वत्यै पार्वत्यै गुरवे नमः। दक्षिणामूर्ति देवानां सकल कार्यार्थ सिद्धये दक्षिणामूर्ति देवानां सकल कार्यार्थ सिद्धये मुददी ಕೊಂಡಾಡುವಿಂ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತಾಂ ದಿವ್ಯಾಂಗಿ ಕಮಲಾ ಮುದದಿ ಕೊಂಡಾಡುವೆ ಬರದಿಂದ ರಕ್ಕದರ ತೈತಗೃದಿ ಬರದಿಂದ ರಕ್ಕದರ ಪುರವಗಾದ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿದೆ ಅರ್ಚಿಸಿ ಮೆಚ್ಚಿದೆ ಅರ್ಚಿಸಿ ಮೆಚ್ಚಿದೆ ಹರವೀರಂತಿಗಳೆಲ್ಲ ಜಯ ಜಯ ಜಯವೆನಲು ಹರವೀರಂತಿಗಳೆಲ್ಲ ಜಯ 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 ಜಯವೆನಲು ವರವಿತ್ತೋ ಮೆರೆದೆ ಗಣನಾದ ಪ್ರಜ್ಞಾದ ದೇವ ಜಗದೀಯ ದೇವ ಸರ್ವೇಯ ಮುದದಿಂದ ನಿನ್ನ ಕೊಂಡಾಡುವೆ ಅರರೆ ನಿನ್ನಯ ಮಹಿಮೆಯನ್ನು ಬಗಡೆ ಅರರೆ 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 ನಿನ್ನಯ ಮಹಿಮೆಯನ್ನು ಬಗಳಲಳವಲ್ಲ ಧರಣಿಯನ್ನು ಪತ್ತೀರ್ಘ ಭಾಷೇಶ ಗರಿರೋ ಹರನ ಸುಕುಮಾರ ಸಗಲಾಗಮಗೆ ಸಾಗಾರ ಧರೆಯೊಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ ದೇವ ಸರ್ವೇಶ ಮುದದಿಂದ ನಿನ್ನ ಕೊಂಡಾಡುವೆ ತೈತತೋಂ ತತೋಂ ತೈತತೋಂ धीम दिन ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗರಗಿ
ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ದಂದಣಿಗೆ ಬಲ ಬಂದು ಬೇಡುವೆ ನೀ ಕಥಾಮೃತವ ಕವಿಗಳ ದಂದನಿಗೆ ಬಲ ಬಂದು ವರ್ಣಿಪೆನ ಕಥಾಮೃತವನ್ನು ತತ್ತೀಂ ತಕದಿನ ತಕ ಧಿಮಿ ತಕ ಜಣು ತಕ ಧಿಮಿ ತಕ ಜಣು ತಕ ಧಿಮಿ ತಕ ಜಣು ತಕ ಧಿಮಿ ತಕ ಜಣು ತತ್ತೀಂ ತಕದಿನ ತತ್ಸಕಿಟ ತಕದಿಮಿ ತಕ ಝಣು ತಕದಿಮಿ ತಕ ಝಣು ದತ್ತಿತ್ತ ತಕದಿಮಿ ತಕ ಝಣು ತಕದಿಮಿ ತಕ ಝಣು ತಕದಿಮಿ ತಕ ಝಣು ದತ್ತಿತ್ತ ತತ್ತಿಂ ತಕದಿನದಿಂ ತತ್ತಿಂ ತಕದಿನದಿಂ
ಲಯಾಧಿಕಾರಿಯಾಗಿ ಕಿಡಿಗಣ್ಣನೆಂದೇ ಖ್ಯಾತನಾಗಿದ್ದೇನೆ. ನೆನೆದವರ ಮನದತ್ತ ಕರುಣಾ ದೃಷ್ಟಿಯನ್ನು ಹಾಯಿಸುತ್ತೇನೆ. ನೀವೇ ಚೈತನ್ಯರೂಪನಾಗಿದ್ದರು, ಅರ್ಧನಾರೀಶ್ವರನಾಗಿ ಶಕ್ತಿಯ ಸ್ಥಾನವನ್ನು ನನಗೆ ನೀಡಿದೆಯೇ ಪರಮೇಶ್ವರ. ನಾವು ಲೋಕ ಸಂಚಾರಿಗಳು. ವೀರಭದ್ರ, ಷಣ್ಮುಖ, ಗಣಪತಿ ನಮ್ಮ ಮಕ್ಕಳು. ಸುಗ್ಗಿಯ ಬಾಲಕನಾದ ಹರಿಕಪಟ ನಾಟಕ ಸೂತ್ರಧಾರಿ, ನೀವು ಲೀಲಾ ನಾಟಕಧಾರಿ. ಕನಲುತ ಬಂದ ಷಣ್ಮುಖನೋ ದಿಗ್ಗುತ್ತಾಗಿದೆ. ಕನಲುತ ಬಂದ ಷಣ್ಮುಖನೋ, ಕನಲುತ ಬಂದ ಷಣ್ಮುಖನೋ, ಬಲು ಅಣಕದಿ ಬರೆ ಗಜಾನನನು, ಬಲು ಅಣಕದಿ ಬರೆ ಗಜಾನನನು. ತನಯರಿರ್ವರ ನೋಡಿ ಮುನಿಸಿಕೊಂಡಿರೇಕೆ, ತನಯರಿರ್ವರ ನೋಡಿ ಮುನಿಸಿಕೊಂಡಿರೇಕೆ, ನನಗೆ ದುಗುಡವಿದೇಕೆ ಕಾರಣವನುಗರಾಗದಿ ಬೇಡಿ ನಮ್ಮೊಳು, ನನಗೆ ದುಗುಡವಿದೇಕೆ ಕಾರಣವನುಗರಾಗದಿ ಬೇಡಿ ನಮ್ಮೊಳು. ಕನಲುತ ಬಂದ ಷಣ್ಮುಖನು, ಬಲು ಅಣಕದಿ ಬರೆ ಗಜಾನನನು, ಅಡಗುತ್ತ ಬಂದ ಷಣ್ಮುಖನು. ಅಮ್ಮ, ಅಂದಿಸಿಕೊಂಡಿದ್ದೇನೆ. ಅಪ್ಪ, ಈ ಲಂಬೋದರ ವಿನಾಕಾರಣ ನನ್ನನ್ನು ಅಣಗಿಸುತ್ತಾನೆ, ಕೆಣಕಿ ಜಗಳ ಮಾಡುತ್ತಾನೆ. ನೀನೇ ನಮಃ, ನಾನೇ ಎಚ್ಚರಿಸುತ್ತಾನೆ. ಅಮ್ಮ, ಇವನಾಗಿಯೇ ನನ್ನ ಕಾಲು ಕೆದರಿ ಈಗ ತಪ್ಪನ್ನು ನನ್ನ ಮೇಲೆ ಹೊರಿಸುತ್ತಿದ್ದಾನೆ. ಸಾವಿರ ಸೈನಿಕರನ್ನು ಸಂಪಾದಿಸಬಹುದು, ಕೋಟಿ ಕೋಟಿ ಭಕ್ತರನ್ನು ಸಮಾಧಾನ ಪಡಿಸಬಹುದು, ಆದರೆ ಇಬ್ಬರು ಮಕ್ಕಳ ಜಗಳ ಪರಿಹರಿಸುವುದು ತೀರಾ ಕಷ್ಟ. ತಂದೆ ತಾಯಿಯರಿಗೆ ತಲೆನೋವದ ಸಂಗತಿ ಇದು. ಹಾಗೆಂದು ಸುಮ್ಮನೆ ಇರಲಾಗುವುದಿಲ್ಲ, ಬಗೆಹರಿಸಲೇಬೇಕು. ಇದು ಪಾಲಕರಾಡಿ ಷಣ್ಮುಖ, ನೀನು ಗಣಪತಿಗಿಂತ ಹಿರಿಯ ತಮ್ಮನನ್ನು ನಂಬಿಸಿ ತಿಳಿಸಿ ತಿದ್ದಬೇಕು. ತಂದೆ ತಕರಾರು ಮಾಡಬಾರದು. ಹಿರಿಯನೆಂದು ಅವನು ಒಪ್ಪುವುದಿಲ್ಲ, ನಾನೇ ಹೆಚ್ಚು ಎನ್ನುತ್ತಾನೆ. ನಾನೇ ಹಿರಿಯನೆಂದು ಸಿಕ್ಕಿದಂತೆ ಸೊಕ್ಕಿನ ಮಾತನಾಡಲು ಯಾರು ಕೇಳುತ್ತಾರೆ? ಯಾಕಾಗಿ ತಂಟೆ, ಯಾಕಾಗಿ ಜಗಳ ಆರಂಭ ಬೇಕಾಯಿತು ಎಂದು ಇಲ್ಲಿ ಸರಿಯಾಗಿ ಹೇಳಿ. ಇದ್ದದ್ದನ್ನು ಇದ್ದಾಗೆ ಹೇಳಿದರೆ ಇವನು ಕೇಳುವುದಿಲ್ಲ. ನೀನೇನು ಹೇಳಿದೆ, ಹೇಗೆ ಹೇಗೆ ಎಂಬುದನ್ನು ಇನ್ನೊಮ್ಮೆ ಇಲ್ಲಿ ಹೇಳು. ವಿರೋಧಿಸಿ ಹೇಳುತ್ತೇನೆ, ಕೇಳಿ. ಸುರರ ಸೇನಾ ನೀನು ಕೈಯತ್ತದಿಂದ ತಗಡದಿತ್ತ, ಕೈಯತ್ತದಿಂದ ಕೈಯತ್ತ ತಾತೈತೈ, ಕೈಯತ್ತ ತಾತೈತೈ. ಸುರರ ಸೇನಾ ನೀನಾನೋ
ಎಂದನು ಕೇಳನು ಇವನು ಸರಿಯಲ್ಲ ನೀ ಎಂದನು ಚಿಕ್ಕವನಿರುವಾಗಲೇ 3 ಲೋಕವನ್ನು ಗಾರುಗಡಿಸಿದ ತಾರಕನನ್ನು ಸಂಹಾರ ಮಾಡಿದ್ದೇನೆ. ದೇವತೆಗಳು ನನ್ನ ಪರಾಕ್ರಮಕ್ಕೆ ಮೆಚ್ಚಿ ಸುರಸೇನೆಗೆ ಅಧಿಪತಿ ಎಂದು ಘೋಷಿಸಿದ್ದಾರೆ. ಈ ಸ್ಕಂದನ ಸಾಹಸ ಸಜ್ಜನರು ಕೊಂಡಾಡಿದ್ದಾರೆ. ನನ್ನಂತ ಸಾಧನೆ ನೀನು ಮಾಡಲಿಲ್ಲ. ಚಟುವಟಿಕೆಯಿಂದ ತಿರುಗಿ ಉಸ್ತಾದ್ ಮುನ್ನಡೆ ಪಡಿ ಇವನು ಕೇಳಲಿಲ್ಲ. ಅದೇನು ಮಹಾ ಎಂದು ಹೇಳುತ್ತಾನೆ. ಹೌದೇನು ಹೆರಂಗ ಆತಾರ ಕಾಸಿಲ್ಲ ಕಲ್ಯಾಣಕ್ಕೆ ಕಾರಣ ಶಿವಕುಮಾರದಿಂದ ನಿನಗೆ ಮರಣ ಬರಲಿ ಎಂದು ಬ್ರಹ್ಮವರ ನೀಡಿದ. ಹಾಗಾಗಿಯೇ ನಾವು ಮದುವೆ ಆದದ್ದು. ದೇವತೆಗಳ ಈ ಗೋಪಿಗೆಯನ್ನು ಕೊಂಡಾಡಿ ಶಿರಸೇನೆಯನ್ನು ಸನ್ಮಾನಿಸಿದ್ದಾರೆ. ನೀನೇಕೆ ಅದನ್ನು ಒಪ್ಪಲಿಲ್ಲ? ಯೋಗ್ಯತೆಯ ಬಗ್ಗೆ ವಿರೋಧವಿಲ್ಲ. ನಾನು ಕುಳಿತು ಕಾಲ ಕಳೆಯುತ್ತೇನೆ ಎಂದಾಗ ನಾನು ಕೇಳಲಿದೆ. ಎದ್ದು ತಿರುಗಾಡಿದವನು ಯೋಗ್ಯ, ಕುಳಿತವನು ಅಯೋಗ್ಯ ಎಂದು ತೀರ್ಮಾನಿಸುವುದು ಸರಿಯಲ್ಲ. ನನ್ನ ಸ್ಥಾನವು ಕಡಿಮೆ ಇಲ್ಲ. ಚತುರ್ದಶ ಭೂಮಿಯೊಳಗೆ ನಿರ್ವಿಘ್ನ ಪ್ರದಾಯಕನೆನ್ನುದ ಸತತ ನಿರ್ವಿಘ್ನ ಪ್ರದಾಯಕನೆನ್ನುದ ಸ್ತುತಿಸುವರೆಂಬುದ ಅಣ್ಣಗೆ ಹೇಳಿದೆ. ಸತತ ನಿರ್ವಿಘ್ನ ಪ್ರದಾಯಕನೆನ್ನುದ ಸ್ತುತಿಸುವರಣ್ಣಗೆ ನಾ ಬೇಳಿದೆ. ಚತುರ್ದಶ ಭುವಿಯೊಳಗೆ ಸೇನೆಗೆ ದಂಡನಾಯಕನಾದರೆ ನಾನು ಗಣನಾಯಕ. ಸಕಲ ಸತ್ಕಾರ್ಯಗಳಲ್ಲಿಯೂ ಕೂಡ ಪ್ರಥಮ ಪೂಜೆ ನನಗೆ ಸಲ್ಲುತ್ತದೆ. ಜನರು ನನ್ನನ್ನು ವಿಘ್ನೇಶ್ವರ ಎಂದು ಕೊಂಡಾಡುತ್ತಾರೆ. ಹೀಗೆಂದು ಹೇಳಿದಾಗ ಇವನು ನನ್ನನ್ನು ಹಳೆಯಲು ಆರಂಭಿಸಿದ. ಹೊಳೆಯಲಿಲ್ಲ, ತಿಳಿಸಿ ಹೇಳಿದ್ದೇನೆ. ನನ್ನ ವಾಹನ ನವಿಲು, ಅದು ನಡೆಯಲು ಬಲ್ಲದು, ಹಾರಲು ಬಲ್ಲದು ಎಂದು ಹೇಳಿದೆ. ನನ್ನ ವಾಹನ ಇಲಿ, ಅದು ಚುರುಕಾಗಿ ಸಾಗುತ್ತದೆ, ಸುಳುವುದಕ್ಕೂ ಗೊತ್ತಿದೆ ಅದಕ್ಕೆ. ನಿನಗೆ ಆನೆ ಮುಖವೆಂದು ಹೇಳಿದರೆ ನನಗೆ 6 ಮುಖವೆಂದು ತಿರುಗಿ ಹೇಳಿದ. ತಾನು ಬಿಲ್ಲು ಬಾಣ ಖಡ್ಗ ಬಲ್ಲೆಗಳನ್ನು ಬಳಸಿ ಕಾದುತ್ತೇನೆ ಎಂದು ಜಂಬ ಕೊಚ್ಚಿದ. ನಾನು ಕೂಡ ಪರಶು ಮತ್ತು ಪಾಶಗಳನ್ನು ಬಳಸಿ ಕಾದುತ್ತೇನೆ ಎಂದು ಹೇಳಿದೆ. ನಿನಗಿಂತ ನಾನೇ ಶ್ರೇಷ್ಠನೆಂದು ಈ ಗಣಪನಂತೆ ಹೇಳುತ್ತಾನೆ. ನಮ್ಮಲ್ಲಿ ಯಾರು ಹೆಚ್ಚು ಎಂದು ನೀವೇ ತೀರ್ಮಾನಿಸಿ ಹೇಳಬೇಕು. ಬರಿದ ಜಗಳ ಗೈವಿರೆ ತಗೆ ತಾರ
ನೀವು ಮಕ್ಕರಾದರಿತ ಮಾನರು ನೀವು ಮತ್ತರ ಮರೆತು ನಿಮಗೆ ಶ್ರೇಯಸ್ಕರವೋ ನಿರತ ಮತ್ಸರ ಮರೆತು ವರ್ತಿಸಿ ನಿಮಗೆ ಶ್ರೇಯಸ್ಕರವೋ ನಿರತ ದೀಗಡ 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 ಮತ್ಸರ ಮರೆತು ವರ್ತಿಸಿ ನಿಮಗೆ ಶ್ರೇಯಸ್ಕರವೋ ನಿರತ ತಾಕಿಟತಂ ನಾನು ಹೆಚ್ಚು ಎಂದು ಜಗಳವಾಡಿದ್ದೀರಿ. ಈ ಅಹಂಕಾರ ಭಾವದಿಂದ ಅಣ್ಣ ತಮ್ಮಂದಿರಲ್ಲಿ ವಿನಾಕಾರಣ ವಿರಸವಾಗಿದೆ. ಮದ ಮತ್ಸರಗಳಿಗೆ ವಶರಾಗಬಾರದು. ಕೆಟ್ಟ ಗಳಿಗೆಯಲ್ಲಿ ವಾದವಾಯಿತು ಮರೆತು ಬಿಡಿ. ಇರೋದಕ್ಕಿಂತ ವಿಶ್ವಾಸಕ್ಕೆ ಆದ್ಯತೆ ನೀಡಬೇಕು. ನೀವಿಬ್ಬರು ನಮಗೆ ಸರಿಸಮಾನ. ಮುಖಕ್ಕೆ ಎರಡು ಕಣ್ಣುಗಳಿದ್ದಂತೆ. ನ್ಯಾಯ ತೀರ್ಮಾನ ನೀಡುವ ವಿಚಾರಕ್ಕೆ ಹೊಂದಿ ನೀವು ಜಗಳವಾಡಿದ್ದೇ ಅನ್ಯಾಯ. ಈಗಾದ ತಪ್ಪನ್ನು ತಿದ್ದಿಕೊಳ್ಳಿ. ಅಪ್ಪ, ಬದುಕಿನ ರೀತಿ ರಿವಾಜುಗಳ ಸಂಗತಿ ಈಗ ಬೇಡ. ನಾವು ನಿಮ್ಮ ಬಳಿಗೆ ಬಂದದ್ದು ಉಪದೇಶ ಕೇಳಲಿಕ್ಕಲ್ಲ, ನ್ಯಾಯ ತೀರ್ಮಾನಕ್ಕಾಗಿ. ಹಾಗಾಗಿ ಶ್ರೇಷ್ಠ ಎಂಬುದು ಎಂಬುದನೀಗ ಸಮ್ಮತಿಯ ನಿರ್ಣಯಿಸಿ ಬೇಡಿ. ಸಮ್ಮತದ ನಿರ್ಣಯಿಸಿ ಬೇಡಿ. ಆಮೇಲೆ ಧರ್ಮೋಪದೇಶ ಇಂದು ಬೇರೆ ವಿಚಾರ ನಮ್ಮ ತಲೆಗೆ ಹೋಗುವುದಿಲ್ಲ. ನಮ್ಮಲ್ಲಿ ಉಂಟಾದ ಪ್ರಶ್ನೆಗೆ ಪರಿಹಾರ ನೀಡಲೇಬೇಕು. ನಾನು ಶ್ರೇಷ್ಠನೋ ಅಥವಾ ವಿಘಟನೆ ವಿಶೇಷವೋ ಅದು ಈಗ ತೀರ್ಮಾನವಾಗದು. ಗುಲಾಬಿಮಾನದಿಂದಲೇ ಜಗಳವಾಗಿದೆ. ಇದು ಹಿರಿಕಿರಿಯ ಸಂಬಂಧ ಮೀರಿ ಯೋಗ್ಯತೆಯ ಪ್ರಶ್ನೆಯಾಗಿ ಬೆಳೆದಿದೆ. ಹಿರಿಯರಾಗಿ ನೀವಿಲ್ಲಿದ್ದೀರಿ. ನೀವು ನೀಡಿದ ನಿರ್ಣಯಕ್ಕೆ ನಾವು ಬದ್ಧರಾಗಿರುತ್ತೇವೆ. ನೀವು ನಿಮ್ಮನೆ ಮೇಲೆ ಕಚ್ಚಾಡಿಕೊಂಡು ಬಂದಿದ್ದೀರಿ. ಅಂದುಕೊಳ್ಳುವ ವಿದ್ಯುಕ್ಕಾದ ಕೇಳಲು ಸಿದ್ಧರಿಲ್ಲ. ಎನ್ನಿಕೆಯಲ್ಲಿ ಅಪ್ಪನನ್ನು ನೋಡಿದರೆ ನಾವೇ ಹೇಳಬೇಕು. ನಂದನ ಯಾರನಾರಿಸಿದರು ತಕ್ಕುತ್ತಾಗಿಟ ನಂದನರು ಯಾರನಾರಿಸಿದರು ತಂದೆ ತಾಯಿಗಳಿಗೆ ಕಳಂಕ ತಂದೆ ತಾಯಿಗಳಿಗೆ ಕಳಂಕ ಗಿಟ
ಸಿಕ್ಕಿರಿ, ಈಗ ತಂಟೆಕೋರನ್ನು ತಳ್ಳುತ್ತೀರೋ? ಇವರೊಳಗೊಂದು ಸ್ಪರ್ಧೆಯಾಗಲಿ ತಗಡತ ತೋಂಪದಿಂದ ತಗಡದಿತ್ತ ಇವರೊಳಗೊಂದು ಸ್ಪರ್ಧೆಯಾಗಲಿ ಗೆಲುವರ್ಯಾರೋ ಶ್ರೇಷ್ಠವೆನುತ್ತಲೇ ಗೆಲುವರು ಯಾರೋ ಶ್ರೇಷ್ಠವೆನುತ್ತಲೇ ಧೀಂ ತದ್ದೀಂ ನಿಮಿತ್ತ ಧೀಂ ತದ್ದೀಂ ಧೀಂ ತದ್ದೀಂ ಗೆಲುವರು ಯಾರೋ ಶ್ರೇಷ್ಠವೆನುತ್ತಲೇ ತಗಡತ ತೋಂತ. ಈ ಇಬ್ಬರು ಹುಡುಗರು ತಮ್ಮಲ್ಲಿ ಪಂಚ ಮಾಡಿಕೊಂಡಿದ್ದಾರೆ, ಪರಸ್ಪರ ಸ್ಪರ್ಧೆಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಶ್ರೇಷ್ಠನೆಂದು ನಿರ್ಧರಿಸೋಣ. ಪರಿಹಾರ ಮಾರ್ಗ ನಾವು ಹುಡುಕುತ್ತಿದ್ದೇವೆ. ಯಾವ ದಾರಿ ಎಂದು ಹೇಳಿ. ಯಾವ ಸ್ಪರ್ಧೆಗೂ ನಾವು ಸಿದ್ಧ. ಏನು ಮಾಡಬೇಕು ಹೇಳಿ. ಯಾವ ಸ್ಪರ್ಧೆ? ನಿಯಮ ನಿಬಂಧನೆಗಳೇನು? ಸ್ಪರ್ಧೆ ಸರಿಯಾಗಿ ಸಲಹೆ ನೀಡಿದ್ದೀರಿ. ಈ ಬಗ್ಗೆ ನೀವೇನು ಹೇಳುತ್ತೀರಿ? ಬರದೊಳಿ ಭುವಿಯ ಪ್ರದಕ್ಷಿಣೆಯನ್ನು ಗೈದೋ ಬರದೋಳಿ ಭುವಿಯ ಪ್ರದಕ್ಷಿಣೆಯನ್ನು ಗೈದು ಬರಬೇಕು ನಿಮ್ಮಿಬ್ಬರೊಳಗೆ ಬರಬೇಕು ನಿಮ್ಮಿಬ್ಬರೊಳಗೆ ತ್ವರಿತದಿ ಸುತ್ತಿ ಬರುವ ಸ್ಪರ್ಧಿ ಶ್ರೇಷ್ಠನು ತ್ವರಿತದಿ ಸುತ್ತಿ ಬರುವ ಸ್ಪರ್ಧಿ ಶ್ರೇಷ್ಠನು ಪರಿಸರಣಿಯಾಗಿ ಬಾಲಕರೇ ದೀಂ ತೋಂ ತಾಂ ದಿ ತೋಂ ತಕಿಟ ಧೇಂ. ಭೂವಲಯದ ಪರಿಚಯ ನಿಮಗಿದೆ ಅಷ್ಟೇ. ಒಂದು ಸಾರಿ ಭೂಗೋಳವನ್ನು ಪ್ರದಕ್ಷಿಣೆ ಮಾಡಿ ಬರಬೇಕು. ಯಾರು ಮೊದಲು ಇಲ್ಲಿಗೆ ಬಂದು ತಲುಪುತ್ತಾರೋ ನಿಮ್ಮ ನಿಮ್ಮ ಸಾಧ್ಯತೆಗೆ ಹೊಂದಿ ವಾಹನಗಳನ್ನು ಬಳಸಬಹುದು. ಯಾರು ಮೊದಲು ಇಲ್ಲಿಗೆ ಬಂದು ತಲುಪುತ್ತಾರೋ ಅವನೇ ವಿಜಯ್. ನಿಮ್ಮ ಚಾಕಚಾಕ್ಯತೆಯ ಪರಿಚಯಕ್ಕೆ ಈ ಸ್ಪರ್ಧೆಗೆ ಅಣಿಯಾಗಿ ನಿಲ್ಲಿ. ನಗ್ನನಾಗ ಷಡಾನನ ನಗ್ನನಾಗ ಷಡಾನನ ವಿಜಯವು ವಿಜಯವು ದಕ್ಕಿದುದು ತನಗೆ ವಿಜಯವು ದಕ್ಕಿದುದು ತನಗೆನು ತನ್ನ ಬಿಲಿನ ಸೊಕೆಯೊಳು ಕುಳಿತಾಗಲು ಈ ಸ್ಪರ್ಧೆಯಲ್ಲಿ ಗೆಲ್ಲುವವನು ನಾನೇ. ನವಿಲಿನ ಓಟಕ್ಕೆ ಇಲ್ಲಿಯ ಓಟ ಸರಿ ಬಂದಿದ್ದೆ. ಈ ಸಂದರ್ಭ ನನಗೆ ಅನುಕೂಲವಾಯಿತು. ಸಿದ್ಧನಾಗಿ ನಿಲ್ಲುತ್ತೇನೆ. ಕ್ಷಣ ತಡೆಯದ ಗುಹನು ಗಮಿಸಿದ ಕ್ಷಣ ತಡೆಯದ ಗುಹನು ಗಮಿಸಿದ ಗಣಪ ಇಲಿಯನ್ನೇರಿ ಬಂದ ಗಣಪ ಇಲಿಯನ್ನೇರಿ ಬಂದ ತ್ರಿಣಯ ಗಿರಿಜಯ ಎದುರುತ ಕೈ ಮುಗಿದು ನಿಂದಿದ್ದ ತ್ರಿಣಯ ಗಿರಿಜಯರೆದುರುದ ಕೈ ಮುಗಿದು ನಿಂದಿದ್ದ ಅಣಕವೇನಿದು ಎನ್ನುತ್ತ ಅಲ್ಲಿಹ ಗಣರು ನೋಡುತ್ತಿರಲು ಅಣಗವೇನಿದು ಎನ್ನುತ್ತ ಅಲ್ಲಿಹ ಗಣರು ನೋಡುತ್ತಿರಲು ಸಮಯದ ಅನುವಯಿತು ಶಿವನಿಗೆ ತ್ರಿವಾರ ಪ್ರದಕ್ಷಿಣೆಯ ಗೈದ ಗಣಪ ಅನುವರಿತು ಶಿವನಿಗೆ ತ್ರಿವಾರ ಪ್ರದಕ್ಷಿಣೆಯ ಗೈದನ ಗಣಪ
ತ್ರಿವಾರ ಪ್ರದಕ್ಷಿಣೆ ಕೈದು ಜಗದೀಶ್ವರ ಜಗದಂಬೆಯರಿಗೆ 3 ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ. ನವೀನ ನಿವೃತ್ತ ಪಂಥ ನವೀನ ನಿವೃತ್ತ ಪಂಥ ಪರಿಅವಲೋಕಿಸಿದ ಗಂಧ ಪರಿಅವಲೋಕಿಸಿದ ಗಂಧ ಜಪದಲ್ಲಿ ಜಯಿಸಿದ ಕೊಡವ ಮತ್ತಿವನಲ್ಲಿಯ ತಾನಿರುವ ದೆಳೆದ ನವಿಲಿನ ಹೆಗಲನ್ನೇರಿ ಭೂ ಪ್ರದಕ್ಷಿಣೆ ಮುಗಿಸಿ ಬಂದೆ. ಆದರೆ ಈ ಗಣಪ ಇಲ್ಲೇ ಇದ್ದಾನೆ ಅಲ್ಲ, ಇಲ್ಲಿಯನ್ನೇರಿ ಸಾಗುವುದು ಸಾಧ್ಯವಿಲ್ಲವೇನೋ ಏನೋ ವಿಚಾರಿಸೋಣ. ನಂದಿ ಭೃಂಗಿಯರೇ, ನೀವು ಇಲ್ಲೇ ಇದ್ದವರು. ಹೌದು. ಈ ಗಣಪ ಇಲ್ಲಿಯನ್ನೇರಿ ಭೂ ಪ್ರದಕ್ಷಿಣೆಗಾಗಿ ಹೋಗಿದನೋ ಅಥವಾ ಹೊರಡಲೇ ಇಲ್ಲವೋ? ಸ್ಪರ್ಧೆಗೆ ಅಣಿಯಾಗಿ ನಿಂತಿದ. ತಿರುಗಿ ಬಂದು ಶಿವನ ಸಮ್ಮುಖದಲ್ಲಿ ನಿಂತ. ಎಲ್ಲಿಗೂ ಹೋಗಲಿಲ್ಲ, ಇಲ್ಲಿಂದ ಅಲಗಲೇ ಇಲ್ಲ. ಹಾಗಿದ್ದರೆ ಈ ಸ್ಪರ್ಧೆಯಲ್ಲಿ ಗೆದ್ದವನು ನಾನೇ. ನೀನಲ್ಲ, ಸ್ಪರ್ಧೆಯಲ್ಲಿ ಗೆದ್ದವನು ನಾನು. 3 ಬಾರಿ ಪ್ರದರ್ಶನ ಮಾಡಿ ಬಂದಿದ್ದೇನೆ. ಇದು ವಿಕಟ ವಿನೋದ. ಇಲ್ಲಿಂದ ಸ್ವಲ್ಪಲೂ ಅಲಗದೆ 3 ಬಾರಿ ಪ್ರದಕ್ಷಿಣೆ ಮಾಡಿದ್ದು ಎಂದು ಸುಳ್ಳನ್ನು ಹೇಳುತ್ತಿರುವೆ. ಇಷ್ಟೊಂದು ಗಣಗಳು ಸಾಕ್ಷಿಯಾಗಿರುವಾಗ ನಿನಗೆ ಸುಳ್ಳು ಹೇಳಲು ಎಷ್ಟು ಧೈರ್ಯ? ನಾನು ಇಲ್ಲಿಯೇ ಇದ್ದವನು ನಿಜ, 3 ಬಾರಿ ಪ್ರದಕ್ಷಿಣೆ ಮಾಡಿದ್ದು ನಿಜ. ಇದಕ್ಕೆ ಪ್ರಬಲ ಸಾಕ್ಷಿ ಪ್ರದಕ್ಷಿಣೆ. ವಿಮಲ ಬ್ರಹ್ಮಾಂಡವನು ಧರಿಸಿದ ವಿಮಲ ಬ್ರಹ್ಮಾಂಡವನು ಧರಿಸಿದ ಉಮೆಯರ ಪರಮೇಶ್ವರ ಉಮೆಯರ ಪರಮೇಶ್ವರ ಭೀಂ ಭೂಂ ದಿನಗದೀಂ ಭೀಂ ರಮದಿ ಮುಬಾರಿ ಪ್ರದಕ್ಷಿಣೆಯ ಗೈದೆ ಕ್ರಮದಿ ಮುಬಾರಿ ಪ್ರದಕ್ಷಿಣೆಯ ಗೈದೆ ತಗದಿ 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 ಬಾರಿ ಪ್ರದಕ್ಷಿಣೆ ಗೈದನೆ ಜಗದೀಶ್ವರ ಜಗದಂಬೆಯರು ಲೋಕವಂದ್ಯರು, ವಿಶೇಷ ಮಹಿಮರು. ನಾನು ಇವರನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ. ಅಂದ ಮೇಲೆ ಭೂಮಿಯನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿದಂತಾಗುತ್ತಿಲ್ಲವೇ? ಇಲ್ಲಿಯೇ ಇದ್ದವರು ನಾನು ಇವರಿಗೆ ಪ್ರದಕ್ಷಿಣೆ ಮಾಡಿದ್ದು ಸುಳ್ಳೆಂದು ಹೇಳಿದರೆ ನಾನು ಸೋಲನ್ನು ಒಪ್ಪಿಕೊಳ್ಳುವೆ. ಶಕ್ತಿಗಿಂತ ಯುಕ್ತಿ ಮೇಲು, ಅಲ್ಲವೇ ಗಜಾನನ? ಜಾಣ ನೀನಹುದು ಗಜಾನನ ಜಾಣ ನೀನಹುದು ಜಾಣ ನೀನಹುದು ಗಜಾನನ ಜಾಣ ನೀನಹುದು ನೀನಿಲ್ಲಿಯೇ ಇದ್ದು ಭೂ ಪ್ರದಕ್ಷಿಣೆಯ ಗೈದೆ ಇಲಿಯ ನೀರಿ ಹೊರಡಲಿಲ್ಲ ಪಣವ ಗೆಲ್ವ ಚಲವ ಕಾಣಿಸಲೇ ಇಲ್ಲ ಹಲವಾರು ಹಂಬಲವ ವ್ಯಕ್ತಪಡಿಸಲಿಲ್ಲ ಕುಳಿತಲ್ಲಿ ಯೋಚಿಸುವುದ ಪ್ರದಕ್ಷಿಣೆಯೊಳು ಮನವ ತೊಡಗಿಸುತ್ತ ಸ್ತುತಿಸಿದೆಯಲ್ಲ ನಲಿ ನಲಿದೆಮ್ಮ ಕೀರ್ತಿಸುತ್ತ ನಲಿ ನಲಿದೆಮ್ಮ ಕೀರ್ತಿಸುತ್ತ
ಪಣವ ಗೆದ್ದು ನೀ ಕಲಿಯಾದೆ ಪಣವ ಗೆದ್ದು ನೀ ಕಲಿಯಾದೆ ನೀ ಚಾತುರ್ಯವ ಕಾಣಿಸುತ್ತ ನೀ ಚಾತುರ್ಯವ ಕಾಣಿಸುತ್ತ ಜಾಣ 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 ನೀನಹುದು ಗಜಾನನ ಜಾಣ ನೀನಹುದು ಶಿವಪಾರ್ವತಿಯರಲ್ಲಿ ಬ್ರಹ್ಮಾಂಡವಾಡಗಿದೆ. ಮೊದಲೇ ನಿದ್ರೆಯನ್ನು ಕೊಂಡೆ. ಪರಿಚಯ ಪರಿಣಾಮವೇನೆಂದು ತಿಳಿಯೋಣ. ಕುಶಾಗ್ರ ಬುದ್ಧಿಯಿಂದ ಪಣವನ್ನು ಗೆದ್ದೆ. ನನ್ನ ತಮ್ಮನ ಬಗ್ಗೆ ನನಗೆ ಹೆಮ್ಮೆ ಆಯಿತು. ಶಕ್ತಿಗಿಂತ ಯುಕ್ತಿ ಮೇಲು ಎಂದು ತಿಳಿದುಕೊಂಡೆ. ಎಷ್ಟು ಕಲಿತರೂ ಕಲಿವಿಕೆ ಮುಗಿಯುವುದಿಲ್ಲ. ಇದು ನಿಮಗೆ ಮಾದರಿಯ ಪಾಠವಾಗಲಿ, ಬಾಳಿಗೆ ಬೆಳಕಾಗಲಿ. ಶಾಂತಿ ಸಮಾಧಾನದಿಂದ ಬಾಳಿ. ಸರ್ವರಿಗೂ ಮಂಗಳವಾಗಲಿ.